ರಾಷ್ಟ್ರೀಯ ಹೆದ್ದಾರಿಯಿಂದ ಎಂಆರ್ಪಿಎಲ್ ಸಂಪರ್ಕಿಸುವ ಕುಳ್ಳಾಯ ಪ್ರಮುಖ ರಸ್ತೆಯಲ್ಲಿ ಘನ ಟ್ರಕ್ ಟ್ಯಾಂಕರ್ಗಳ ಸಹಿತ ಸಾವಿರಾರು ವಾಹನಗಳು ಓಡಾಡುತ್ತಿವೆ. ಆದರೆ ನಗರ ಪಾಲಿಕೆ ನೋಡಿಕೊಳ್ಳುವ ಈ ರಸ್ತೆಗೆ ಒಳಪಟ್ಟ ಮೇಲ್ಸೇತುವೆ ಸರಿಯಾದ ನಿರ್ವಹಣೆ ಇಲ್ಲದೆ ದುಸ್ಥಿತಿಗೆ ತಲುಪಿದೆ. ಡಾಂಬರು ಕಿತ್ತು ಹೋಗಿ ಸೇತುವೆಯ ಕಾಂಕ್ರೀಟ್ಗಳು ಕರಗಿ ಈಗ ಕಬ್ಬಿಣದ ಸರಳುಗಳು ಮೇಲೆದ್ದು ನಿಂತಿವೆ. ಯಾವುದೇ ಕ್ಷಣದಲ್ಲೂ ಕುಸಿಯುವ ಭೀತಿ ಎದುರಿಸುವಂತಿದೆ. ಪ್ರತಿ ವರ್ಷ ಒಂದಿಷ್ಟು ಲಕ್ಷ ಸುರಿದು ಪ್ಯಾಚ್ ವರ್ಕ್ ಹೆಸರಿನಲ್ಲಿ ದುಡ್ಡು ಹೊಡೆಯುವುದಲ್ಲದೆ ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಯಾವುದೇ ಸರಿಯಾದ ಕೆಲಸ ಇಲ್ಲಿ ನಡೆಯುತ್ತಿಲ್ಲ. ಈ ಬೃಹತ್ ಗುಂಡಿಗಳಿಂದಾಗಿ ನಡೆದ ಅಪಘಾತ, ದ್ವಿಚಕ್ರ ವಾಹನ ಸವಾರರು ಕೈಕಾಲು ಮುರಿಸಿಕೊಂಡಿದ್ದಕ್ಕೆ ಲೆಕ್ಕವೇ ಇಲ್ಲ. ಈ ಬಗ್ಗೆ ಡಿವೈಎಫ್ಐ ವಾರದ ಹಿಂದೆ ರಸ್ತೆ ತಡೆ ಪ್ರತಿಭಟನೆ ನಡೆಸಿದ್ರೂ ಯಾವ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಎಂದು ಡಿವೈಎಫ್ಐ ಮುಖಂಡ ಮುನೀರ್ ಕಾಟಿಪಳ್ಳ ಹೇಳಿದ್ದಾರೆ.